ಹಾಟಾಕಿ
ತಾಟಕಿ ಏನು ನಿಮ್ಮ ಮೂಗಿನ ಹೊಳ್ಳೆಯಿಂದ ಬಿದ್ದದ? ಮತ್ತೆ ಸ್ವಲ್ಪ ಮರ್ಯಾದೆ ಕೊಡಿ ಮಾರೆ. ಹೇಗೆ ಹೇಗೆ ತಾಟಕಿ ತಾಟಕಿ ದೇವಿ. ದೇವಿಯ ದೇವಿ ಗುಡಿಯಲ್ಲಿ ಅಲ್ವಾ? ದೇವಿ ಗುಡಿಯಲ್ಲಿ. ಹೌದಲ್ಲ? ದೇವಿ ಹೊರಗೆ ಬರ್ಲಿಕ್ಕಿಲ್ವಾ? ಇಲ್ಲ ಇಲ್ಲ ಬೇಡ. ತಾಟಕಿ ಅಮ್ಮ ತಗಲಿ. ಅಮ್ಮ ಅಮ್ಮ ಮಕ್ಕಳಿಗೆ ಅಮ್ಮ ಮಕ್ಕಳಿಗೆ, ಬೇರೆ ಯಾರಿಗೂ ಅಮ್ಮ ಆಗ್ಲಿಕ್ಕಿಲ್ವಾ? ಅದು ಕಷ್ಟ ಆಗ್ತದ ನಿಮಗೆ? ಬೇಡ. ತಾಟಕಿ ಅಕ್ಕ ತಗಲಿ. ಅಕ್ಕ ತಮ್ಮಂದ್ರಿಗೆ ತಮ್ಮಂದಿರಿಗೆ ನಿಮಗೆ ಬಂದ ಅಹಂಕಾರವೇ ಮಹಾರಾಯರೇ. ನನ್ನನ್ನು ನೋಡಿ ತಾತ್ಸಾರದಿಂದ ಮಾತಾಡ್ತಾ ಇದ್ದೀರಿ. ನಿಮ್ಮಂತವರನ್ನು ಇಟ್ಟರೆ ಬೆಳೆ ಬಂದಿದ್ದ. ಇದು ಯಾರು? ಇದು ನಮ್ಮ ಭಾಗದ ಮಾವ. ನೀವು ನನ್ನನ್ನು ಹೇಗೆ ಬೇಕಾದ್ರೂ ಕರೀಬಹುದು. ಹೌದೌದು, ನಿಮ್ಮ ಪರಿಚಯ ಉಂಟಪ್ಪ ನಮಗೆ. ಹೌದು, ಎಷ್ಟು ಸಲ ನೋಡಿದ್ದೇನೆ ನಿಮ್ಮನ್ನು. ನಿಮ್ಮ ಒಂದು ಹಾಡುಗಾರಿಕೆ ಅಂತ ಕೇಳಿದ್ರೆ ನನಗೆ ಬಹಳ ಅಚ್ಚುಮೆಚ್ಚು ಅಂತ. ನೀವು ಎಲ್ಲಿಗೆಲ್ಲ ಹಾಡ್ಲಿಕ್ಕೆ ಹೋಗ್ತೀರಿ, ನಿಮಗೆ ಗೊತ್ತಾಗದ ಹಾಗೆ ಹಿಂದೆ ಬರ್ತಾ ಇದ್ದೆ. ಹೌದು, ಎಂತದು ರಾಗ ಇವರದ್ದು. ತುಂಬಾ ಹಾಡು ಕೇಳಿದ್ದೇನೆ. ಅದರಲ್ಲಿ ಆ ಒಂದು ಹಾಡು ಉಂಟಲ್ಲ ನಿಮ್ಮದ್ದು, ಅದು ಜೀವಮಾನದಲ್ಲಿ ಮರಿಲಿಕ್ಕಿಲ್ಲಪ್ಪ. ಇದು ನಿಮ್ಮ ಹಾಗೆ ತಾಳ ರಾಗ ಎಲ್ಲ ನಮಗೆ ಸರಿ ಬರ್ಲಿಕ್ಕಿಲ್ಲ. ನನಗೆ ಗೊತ್ತಿದ್ದ ಹಾಗೆ ಹೇಳ್ತೇನೆ, ಆಯ್ತಾ? ಅದೆಂತದಪ್ಪ? ನಾಚಿಕೆ ಆಗ್ತದೆ ಅಂತ. ಪ್ರಾಯ ಯಾತಕ್ಕೆ ಬಂತಮ್ಮ, ಪ್ರಾಯ ಯಾತಕ್ಕೆ ಬಂತಮ್ಮ, ನನ್ನ ಬಳಿಗೆ ಪ್ರಾಯ ಯಾತಕ್ಕೆ ಬಂತಮ್ಮ, ಪ್ರಾಯ ಯಾತಕ್ಕೆ ಬಂತು ಪ್ರಿಯದ ದೇವೆ. ಅದು ನೀವು ನನ್ನನ್ನು ನೋಡಿ ನೀವು ಮಾತ್ರ ಅಲ್ಲ, ನಿಮ್ಮೊಟ್ಟಿಗೆ ಇವರಿದ್ದಾರೆ. ಇವರು ಇದ್ದಾರೆ. ಅಬ್ಬಾ, ನೀವು 4 ಮಂದಿಗಳು ಸೇರಿದ್ರೆ ಇಂಥ ಒಳ್ಳೆ ಹಿಮ್ಮೇಳ ಎಲ್ಲಿಯೂ ಸಿಗ್ಲಿಕ್ಕೆಲ್ಲ. ನೀವು ಹೇಗೆ ಬೇಕಾದ್ರೂ ಕರೀರಿ. ಓಯ್ ಭಾಗವತ್ರೆ, ನನ್ನ ಪರಿಚಯ ಆಯ್ತಾ ನಿಮಗೆ? ಕರುಷಕಾಂತಾರ ಇದು. ಈ ಕರುಷಕಾಂತಾರದಲ್ಲಿ ತಾಟಕಿ ಎಂಬ ಹೆಸರಿನಲ್ಲಿ ಮೆರೆಯುತ್ತಾ ಇದ್ದವಳು ನಾನು. ಮೊದಲು ಇಲ್ಲಿಗೆ ಯಾರು ಬರ್ತಿರ್ಲಿಲ್ಲ. ಎಲ್ಲಿ ನೋಡಿದ್ರು ಕತ್ತಲೆ, ಗಾಳಿಲ್ಲ, ಬೆಳಕಿಲ್ಲ, ಸ್ಮಶಾನ ಮೌನವಾದಂತಹ ಕಾಡು, ಮನುಷ್ಯರು ಬರ್ತಿರ್ಲಿಲ್ಲ ಅಂತ ಆ ಸಮಯಕ್ಕೆ ಬಂದವಳು ನಾನು. ನಾನು ಒಬ್ಬಳೇ ಅಲ್ಲ, ನನಗೆ 2 ಮಕ್ಕಳು, 2 ಗಂಡು ಮಕ್ಕಳು. ಒಬ್ಬ ಸುಬಾಹು, ಮತ್ತೊಬ್ಬ ಮಾರೀಚ. ನಾವು ಯಾರಿಗೆ ಗೊತ್ತಾಗಲಿಲ್ಲ. ಪ್ರಾಯ ಆಗಿದೆ ನಮ್ಮ ರಹಸ್ಯವೇ ಅದು ಅಂತ. ಯಾರಾದ್ರೂ ನಾನು 2 ಮಕ್ಕಳ ತಾಯಿ ಅಂತ ಹೇಳ್ಯಾರ? ಇಲ್ಲಪ್ಪ. ಮೊನ್ನೊಬ್ರು ಸಿಕ್ಕುವಾಗ ಕೇಳಿದ್ರು, ನಿಮಗೆ ಯಾವಾಗ ಮದುವೆ ಅಂತ. ಹಾಗೆ 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳು. ಒಬ್ಬ ಸುಬಾಹು, ಮತ್ತೊಬ್ಬ ಮಾರೀಚ. ಕುಟುಂಬ ಸಮೇತವಾಗಿ ಕರುಷಕಾಂತಾರಕ್ಕೆ ಬಂದದ್ದು. ನಾನು ಬಂದು ನೆಲೆಯಾದ ಮೇಲೆ ಆ ಜಾಗದ ಹೆಸರೇ ಬದಲಾಯ್ತಲ್ಲ. ನಮ್ಮ ಪ್ರಭಾವವೇ ಹಾಗೆ. ನಾವು ಹೋದಲ್ಲಿ ಹೆಸರು ಮಾಡುವ ಜಾತಿ. ನಾನು ಬರುವ ಮೊದಲು ಕರುಷಕಾಂತಾರ, ನಾ ಬಂದ ಮೇಲೆ ತಾಟಕ ಎಂಬ ಹಾಗೆ ಪ್ರಸಿದ್ಧವಾಯಿತು. ಯಾರು ಬರುವುದಿಲ್ಲ ಇಲ್ಲಿಗೆ. ಆದ್ರೆ ನಮಗೆ ಬದುಕಬೇಕಾ ಬೇಡವಾ? ಹೌದು, ನಾನು ಹಸಿವೆಯನ್ನು ತಡೆದುಕೊಳ್ತೇನೆ. ನನಗೆ 2 ಮಕ್ಕಳಿದ್ದಾರೆ, ಮಾರಿಗಳು. ಯಮ ಅಮ್ಮ ಹಸಿವೆ, ಅಮ್ಮ ಹಸಿವೆ.
ನನ್ನನ್ನೇ ತಿನ್ನುವ ಜಾತಿಗಳು. ಇವತ್ತು ಹಠ ಹಸಿವೆ ಎಂಬ ಹಾಗೆ ಬೊಬ್ಬೆ ಹೊಡೆದ್ರು. ಇಬ್ಬರಿಗೂ ಸಮಾಧಾನ ಮಾಡಿದ್ದೇನೆ. ಹಾಗೆ ಸವಾರಿ ಹೊರಟದ ಕಾಡಿಗೆ ಸವಾರಿ ನೀವು ಹಾಗೆಲ್ಲ ಹೇಳಬಾರ್ದು. ಎಂತದು ಸವಾರಿ? ಗಾಡಿ ಹೊರಟದ ದೂರ ಅಂತ ಹೇಳ್ಬೇಕು. ಅಲ್ಲ, ನಿಮಗೆ ನನ್ನಲ್ಲಿ ಸ್ವಲ್ಪ ಪ್ರೀತಿ ಉಂಟು ಹಾಗೆ ಮಾತಾಡು. ಸವಾರಿ ಎಲ್ಲ ಹೊರಟದ್ದು ಮಕ್ಕಳಿಗೆ ಏನಾದ್ರೂ ತರಬೇಕಲ್ಲ ಎಂಬ ಹಾಗೆ ಮಕ್ಕಳಿಗೆ ಸಮಾಧಾನ ಹೇಳಿ ಹೊರಟವಳು ನಾನು. ಹಾಗೆ ಮುಂದೆ 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 ಬರ್ತಾಗ ನರಮಾಂಸವನ್ನು ತರಬೇಕು. ಮಕ್ಕಳಿಗೆ ಮಾಂಸದ ಅಡುಗೆಯನ್ನು ಕೊಡಬೇಕು ಎಂಬ ಉದ್ದೇಶದಿಂದ ಆಹಾರವನ್ನು ಅರಸುತ್ತಾ ಮುಂದೆ ಹೋದ್ರೆ ಏನು ಪರಿಮಳ, ಗಮ 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 ಪರಿಮಳ. ಯಾವುದರ ಪರಿಮಳ? ಇಲ್ಲಿದ್ದ ಋಷಿ ಮುನಿಗಳ ಶರೀರದ ಪರಿಮಳ ಎಲ್ಲ ಗೊತ್ತುಂಟು ನನಗೆ. ಈ ಕಾಡಿನಲ್ಲಿ ಇದ್ದವರಲ್ಲ, ಯಾರೋ ಹೊಸಬರು ಬಂದಿದ್ದಾರೆ, ಯಾರೋ ನರಕುಂದಿಗಳು ಬಂದಿದ್ದಾರೆ. ಯಾರು ಯಾರು ಯಾರೋ ಬಂದವರು. ಓಯ್, ಬಂದವರು ಯಾರೇ ಆಗಲಿ ನಮಗೆ ಅದು ಉದ್ದೇಶ ಅಲ್ಲ. ನಮಗೆ ಹಸಿವೆ ಹಿಂಗಿದ್ರೆ ಆಯ್ತು, ಯಾರು ಬೇಕಾದ್ರೂ ಆಗುತ್ತದೆ. ಇಲ್ಲಿಯವರೆಗೆ ಇಲ್ಲಿರುವ ಅಷ್ಟೋ ಋಷಿ ಮುನಿಗಳನ್ನು ಕಡಿದು ಕೊಂದವಳು ನಾನು. ಕೆಲವು ಋಷಿಗಳಲ್ಲಿ ಒಳ್ಳೆ ಮಾಂಸ ಇತ್ತಯ್ಯ, ಮತ್ತೆ ಕೆಲವರಲ್ಲಿ ಎಂತದಿಲ್ಲ, ಬರೇ ಎಲುಬು ಚರ್ಮ. ಅದನ್ನು ಜಾಗಿದು 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 ಸಾಕಾಗಿ ಹೋಯ್ತು. ಮತ್ತೆ ಈ ಋಷಿ ಮುನಿಗಳೆಲ್ಲ ಎಂತದದು, ಆ ನಾರು ಬೇರು ಅದನ್ನೇ ಸೊಪ್ಪು ತಿನ್ನುವ ಜಾತಿ. ಆ ಮಾಂಸದಲ್ಲಿ ರುಚಿ ಉಂಟ ಹೇಳಿ, ರುಚಿಯಾದ ಮಾಂಸ ಸಿಗಬೇಕು ಅಂತಾದ್ರೆ ಯಾರಾದ್ರೂ ನಾಡಿನಿಂದ ಬರಬೇಕು. ಬಹುಶಃ ಯಾರೋ ಬಂದಿದ್ದಾರೆ. ನರರ ವಾಸನೆ ಬಂದಿದ್ದಾರೆ ಅಂತಾದ್ರೆ ಎಲ್ಲರೂ ಬನ್ನಿ, ನನ್ನ ಜೊತೆಯಲ್ಲಿದ್ದವರು ಎಲ್ಲರೂ ಬನ್ನಿ. ಇವತ್ತು ಒಳ್ಳೆಯ ಬಾರಣೆ, ನಮಗೆ ಒಳ್ಳೆಯ ಬಾರಣೆ. ಈ ನರ ಮಾಂಸದ ವಾಸನೆ ಬರ್ತದೆ ಅಂತಾದ್ರೆ ಅವರನ್ನು ಬಿಡ್ಲಿಕ್ಕಿಲ್ಲ. ಎಲ್ಲರನ್ನು ಕೊಲ್ಲುವುದು ಮಾತ್ರ ಅಲ್ಲ, ಅವರನ್ನು ತಿನ್ನುವ ಬಗೆ ಹೇಗೆ? ಬೇರೆ ಬೇರೆಯ ಬೇರೆ ಬೇರೆ
ತಿನ್ನುವುದರಲ್ಲಿ ಸ್ವಲ್ಪ ಪ್ರಭೇದ ಬೇಕು, ಹೇಗೆ ವಿಶೇಷದ ಬೇಕು. ನನ್ನ ಕ್ರಮ ಹೇಗೆ? ಹೇಗೆ ಮೊದಲು ಸಿಕ್ಕಿದವರನ್ನು ಹಿಡಿಯುವುದು, ಅವರ ಕೊರಳು ಹಿಚಿಕೆ ಒಂದು ಬಿಡುವುದು, ಆಮೇಲೆ ಕಾಲಿಗೆ ಹಗ್ಗ ಕಟ್ಟುವುದು, ಒಂದು ಮರದ ಕೊಂಬೆಗೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನೇತಾಡಿಸುವುದು. ಆಗ ತಲೆ ಕೆಳಗಾಗ್ತದೆ. ಹಿಡಿದ ಕತ್ತಿಯಿಂದ ಒಂದೇ ರುಂಡ ಮುಂಡ ಬೇರೆ, ಆಗ ಕೊರಳಿನಲ್ಲಿ ಇಳಿಯುತ್ತದೆ ರಕ್ತ. ಆ ರಕ್ತಕ್ಕೆ ಬಾಯಿ ಕೊಟ್ಟು ರಕ್ತವನ್ನು ಕುಡಿಯುವುದು. ಆಮೇಲೆ ಅದನ್ನು ಅಲ್ಲಿಂದ ಬಿಚ್ಚುವುದು, ಕೆಳಗಿಡುವುದು. ಅದುವೇ ಕತ್ತಿಯಿಂದ ಆ ಮಾನವರ ಒಂದೊಂದು ಖಂಡವನ್ನಾಗಿ ತುಂಡು ಮಾಡುವುದು. ಆಮೇಲೆ ಚರ್ಮವನ್ನು ಅದ್ಯಾಕೆ? ಅದು ಈಗ ತಿನ್ಲಿಕ್ಕಿಲ್ಲ, ಬೇಸಿಗೆ ಕಾಲ ಬರಬೇಕು, ಬಿಸಿಲಿಗೆ ಹಾಕಬೇಕು. ಆಗ ಒಣಗಿಸಿದಾಗ ಕರ್ರು ಕುರ್ರು ಕರ್ರು ಕುರ್ರು ಕರ್ರು ಕುರ್ರು ಕರ್ರು ಕುರ್ರು ಒಳ್ಳೆದಾಗುತ್ತದೆ ಜಗಿಲಿಕ್ಕೆ. ಮಾಂಸ, ಹಸಿ ಮಾಂಸ, ಹಸಿ ಮಾಂಸವನ್ನು ಬಾಯೊಳಗೆ ಹಾಕುವುದು, ಞಮ 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 ಜಗಿಯುವುದು. ಎಲ್ಲ ಮಾಂಸ ತಿನ್ಲಿಕ್ಕಿಲ್ಲ, ಸ್ವಲ್ಪ ಮಾಂಸ ತೆಗೆದಿಟ್ಟುಕೊಂಡು ಆಮೇಲೆ ಕಾಡಿನಲ್ಲಿ ಬಿದಿರಕ್ಕೆ ಸಿಗ್ತದಲ್ಲ, ಆ ಬಿದಿರಕ್ಕೆಯನ್ನು ತರುವುದು, ಸ್ವಲ್ಪ ಅನ್ನ ಮಾಡುವುದು, ಅನ್ನ ಮಾಡಿ ಅಲ್ಲಿ ಇಡುವುದು. ಈ ಉಳಿದ ನರಮಾಂಸವನ್ನು ಬೇಯಿಸುವುದು, ಪೂರ್ತಿ ಬೇಯಿಸಲಿಕ್ಕಿಲ್ಲ, ಅರೆ ಬೇಯಿಸುವುದು. ಅರೆ ಬೆಂದ ಮಾಂಸವನ್ನು ಈ ಅನ್ನಕ್ಕೆ ಹಾಕುವುದು. ಆಮೇಲೆ ಸ್ವಲ್ಪ ಮಸಾಲೆ ಅದನ್ನು ಸೇರಿಸಿ ಬಿರಿ ಬಿರಿಯಾದ ಅನ್ನ. ಆ ಮಾಂಸದ ಅನ್ನವನ್ನು ಒಂದು ನಿಮಗೆ ಗೊತ್ತಿಲ್ಲ, ಅವರಿಗೆ ಗೊತ್ತುಂಟು ಇಬ್ಬರಿಗೆ. ಆ ಮನುಷ್ಯ ಉಂಟಲ್ಲ ಯಾಗ, ಹಾಗೆ ಅದನ್ನು ತಿನ್ನುವುದು. ಕರ್ದದ್ದು ಬೇರೆ, ಹುರ್ದದ್ದು ಬೇರೆ, ಬೇಯಿಸಿದ್ದು ಬೇರೆ, ಹಸಿ ಮಾಂಸ ಬೇರೆ. ಇವತ್ತು ನನ್ನ ಮಕ್ಕಳಿಗೆ ನನಗೆ ಪೂರಿ ಭೋಜನ, ಪೂರಿ ಭೋಜನ. ಓಯ್, ಇದು ಕನಸಿನಲ್ಲಿ ಮಂಡಿಗೆ ನಾನು ಇಲ್ಲಿಯೇ ಕುಳಿತು ತಿನ್ನುವುದು, ಕರಿಯುವುದು, ಹುರಿಯುವುದು ಅಂತ ಹೇಳಿದ್ರೆ ಅವರು ಆ ಕಡೆಯಿಂದ ಹೋದ್ರೆ ನಮ್ಮದು ಧರ್ಮಕ್ಕೆ ಬೊಬ್ಬೆ ಹೊಡೆದ ಹಾಗಾಯಿತು. ಹಾಗಾಗಬಾರದು. ಅವರಿಗೆ ಸಿಗಬೇಕು, ಅವರ ಮಾಂಸ ತಿನ್ಬೇಕು, ಮಕ್ಕಳಿಗೆ ಕೊಡಬೇಕು. ನರಮಾನವರನ್ನು ಹುಡುಕುತ್ತಾ
ಗೊತ್ತಾಯ್ತು ನನಗೆ. ಇದೆಲ್ಲ ಈ ಬಡ ಜೋಗಿ ಮಾಡಿದ ಕೆಲಸ. ಈ ವರ್ಗದವರನ್ನು ಅವರಿಗೆ ಹೇಳಿ ಪರಿಪಾಠ, ತುಂಬಾ ತಲೆಬಿಸಿ ಮಾಡಬೇಡ. ನನ್ನ ಹಳೆಯ ಮಿತ್ರ ಇವ. ಇವರ ನಿನಗೆ ಅಂತಲ್ಲ, ಅವರ ವಿಶ್ವಕ್ಕೆ ಮಿತ್ರ. ಹೌದಾ? ವಿಶ್ವಾಮಿತ್ರ. ಅದು ಯಾವಾಗ ಆದದ್ದು? ಈಗ ವಿಶ್ವಾಮಿತ್ರ ಆಗಿರ್ಬೋದು, ಮೊದಲು ನನಗೆ ಮಿತ್ರ ಇವ. ಅದು ನೀನು ಹುಟ್ಟುವುದಕ್ಕೂ ಮೊದಲಾದ ಬಡ ಜೋಗಿ ಕಾಡಿನಲ್ಲಿ ಬೆಂಕಿ ಹಾಕಿ ಅದಕ್ಕೆ ನಾವು ತಿನ್ನಬೇಕಾದ ತುಪ್ಪಗಳನ್ನೆಲ್ಲ ಹಾಕಿ ಮನ ಮಠ ವಾಸುದೇವ ರಂಗ ಎಂತದೋ ಹೇಳ್ತಾ ಇದ್ದ. ಏನು ಕೇಳದಿದ್ರು ಅದೆರಡು ಶಬ್ದ ಕೇಳಿದೆ ಸರಿ. ಅದು ಭಯಂಕರ ಪ್ರಚಾರ ಉಂಟು, ವಾಸುದೇವ ರಂಗ ಅಂತ. ಯಾವಾಗಲೂ ಇವರನ್ನು ನಾನು ತಿನ್ನಬೇಕಿತ್ತು. ಹೌದಾ? ಆದ್ರೆ ಇವ ಸಿಗುವುದಿಲ್ಲಲ್ಲ. ತಪ್ಪಿಸು ಇರುವಂತದ್ದಲ್ಲ ಅಂತ ಆಯ್ತು ಹಾಗಾದ್ರೆ. ಏ ಪಟ ಮುನಿಯೇ, ಇದು ನಿನ್ನ ಕೆಲಸ ಅಲ್ವಾ? ಯಾರೋ ಇಬ್ಬರು ಹುಡುಗರು ಸಿಕ್ಕಿದ್ದಾರೆ ಇವನಿಗೆ. ನೋಡಿದ್ರೆ ಕಾಡಿನ ಬಾಲಕರಲ್ಲ. ನಿಮ್ಮ ಪೋಷಾಕು, ನಿಮ್ಮ ಗಾಂಭೀರ್ಯ ನೋಡುವಾಗ ರಾಜಕುಮಾರರು ಎಂಬುದನ್ನು ಗ್ರಹಿಸಿದ್ದೇನೆ. ಈಗ ಏ ಮಕ್ಕಳೇ, ನಿಮಗೆ ನನ್ನ ವಿಷಯ ಗೊತ್ತಿಲ್ಲ. ನಿನಗೂ ಗೊತ್ತಿಲ್ವಾ? ಇದು ತಾಟಕವನ. ಅದು ಈ ಕಾಡಿನ ಹೆಸರು. ಇಲ್ಲಿಯ ನಾಯಕಿ ನಾನು. ಯಾರು? ನಾನು. ನನಗೊಂದು ಹೆಸರುಂಟು ಇಲ್ಲಿ, ಗೊತ್ತುಂಟಾ? ಹೇಗೆ? ತಾಟಕಿ ಮಕ್ಕಳ ಪ್ರೇಮಿ ಅಂತ. ಹಾಗೊಂದು ಹೆಸರು. ನನಗೆ ಮಕ್ಕಳನ್ನು ನೋಡಿದ್ರೆ ಆಗುದಿಲ್ಲ. ಮತ್ತೆ ಪ್ರೇಮಿ ಹೇಗೆ? ಎಲಸು ಮಾಂಸ ಅಲ್ವಾ? ಅದರಲ್ಲಿಯೂ ನೀನು, ನಿನಗಿಂತಲೂ ಕೆನ್ನೆಯ ಕೆಂಪು ಇನ್ನೂ ಮಾಸಿಲ್ಲ. ಕಡೆವಾಯಲ್ಲಿ ತಾಯಿ ಕೊಟ್ಟ ಹಾಲು ಒಸರ್ತದೆ. ಮಕ್ಕಳೇ, ನಿಮಗೆ ಹೇಳ್ತೇನೆ, ನೀವು ಒಳ್ಳೆದಾಗಬೇಕಾ? ಆ ಬಡ ಜೋಗಿಯನ್ನು ಬಿಡಿ, ಅವರೊಟ್ಟಿಗೆ ಸೇರಿದ್ರೆ ಹಾಳಾಗ್ತೀರಿ. ನಮ್ಮಲ್ಲಿಗೆ ಬನ್ನಿ, ನಿಮಗೆ ಬೇಕಾದ್ದನ್ನು ಕೊಡ್ತೇನೆ. ಹಾಗಾಗಿ ಮರ್ಯಾದೆಯಾಗಿ, ಯಾರು ನೀವು, ಯಾಕೆ ಬಂದದ್ದು, ಈ ಋಷಿಗೂ ನಿಮಗೂ ಏನು ಸಂಬಂಧ ಹೇಳಿ. ಇದನ್ನು ನೀನು ಹೆಣ್ಣು ಅಂದದ್ದು ಗೊತ್ತಾಯ್ತಾ? ಮತ್ತೆಂತದ್ದು ಗಂಡ ಇದು? ಈಗ ಗೊತ್ತಾಯ್ತಲ್ಲ. ಈಗ ಜಡ ಹೇಳುವ ಮಾತು ದೇವಿ. ಅದರ ಮತ್ತೆ ತಾಟಕಿ ಯಾಕೆ? ಮತ್ತೆ ತಾಟಕಿ ದೇವಿ ಅಂತ ಹಾಗಾಗುದಿಲ್ಲ. ಒಂದ ತಾಟಕಿ ಆಗಬೇಕು, ಇಲ್ಲದಿದ್ರೆ ದೇವಿ ಆಗಬೇಕು. ಅದ್ಯಾಕೆ ಎರಡು ಸೇರಿಸಿದ್ರೆ ಏನಾಗ್ತದೆ? ನಿನಗೆ ಎರಡೆರಡು ಹೆಸರು. ನಿನಗೆ ತಾಟಕ್ಕಿಂತ ಹೆಸರು ದೇವಿ ಅನ್ನೋದು ಗೌರವ. ಗೌರವ. ಈ ದೇವಿಗೆ ಸಿಗುವ ಗೌರವ ಎಲ್ಲಿಯೂ ಸಿಗುವುದಿಲ್ಲ. ಹೌದು. ಹಾಗೊಂದು ನಾನೇ ಇಟ್ಟುಕೊಂಡದ್ದು ತಾಟಕಿ ದೇವಿ. ನಿನಗೂ ಹಾಗಾದ್ರೆ ಗೌರವ ಬೇಕು ಅಂತ ಬೇಕು. ಗೌರವ ಬೇಕು ಅಂತ ಆದ್ರೆ ಮಾಡಬೇಕಾದದೇನು? ಓ ಆತರದ ಋಷಿಮುನಿಗಳ ಮುಂಭಾಗದಲ್ಲಿ ಹೋಗಬೇಕು, ಶರಣಾಗತಿಯನ್ನು ಹೊಂದಬೇಕು, ಅವರು ಹೇಳಿದ ಹಾಗೆ ಕೇಳಬೇಕು. ಅವ ಬೇಡತೆ ಮಾಡುದು ಎಲ್ಲ ನಮಗೆ ವಿರೋಧಿಗಳನ್ನೇ ಸೃಷ್ಟಿ ಮಾಡುದು. ಅವಳು ಯಜ್ಞ ಕೇಳುದು ಬೇಡದಿದ್ದದ್ದು. ನೀನು ಹಳೆಯ ಮಿತ್ರ ಅಂತ ಮತ್ತೆ ಹೇಳಿದ್ದಿ. ಮತ್ತೆ ಅವ ಯಾವಾಗಲೂ ಅವ ಯಾಗ ಮಾಡುವಾಗ ನಾನು ಮತ್ತು ನನ್ನ ಸಂಗಡಿಗರು ತಂದು ಮಾಂಸ ಹಾಕುವುದು ಅಂತ, ಅವನ ಯಾಗದ ಅಗ್ನಿ ಉರಿಯುವಾಗ ಅದಕ್ಕೆ ನೀರು ಒಯ್ಯುವುದು. ಅವೆಂತದ್ದು ಮಾಡುದು? ಅದು ಬೇಡದಲ್ಲ. ಮತ್ತೊಂದು ಕಡೆಗೆ ಹೋಗಿ ಪುನಃ ಯಾಗ ಮಾಡುದು. ಹೌದು. ಮತ್ತೆ ಮತ್ತೆ ಯಜ್ಞ ಮಾಡುವುದು ಯಾಕಾಗಿ? ಲೋಕದ ಏಳಿಗೆಗೆ ಬೇಕಾಗಿ. ಬೇರೆ ಕೆಲಸ ಇಲ್ಲ ಅವನಿಗೆ. ಹೊಗೆಯ ಮುಂದೆ ಕೂತುಕೊಂಡು ಮನ ಮಠ ಮಠ. ಆದ್ರೂ ಅವರ ವಾತ್ಸಲ್ಯ ಗುಣವನ್ನು ಮೆಚ್ಚಲೇಬೇಕು. ಯಾಕೆ? ಯಜ್ಞ ಮಾಡುವಾಗಾದ್ರೂ ಕೂಡ ಉಳಿದ ಅನ್ನವನ್ನು ನಿಮ್ಮಂತವರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ, ಶೇಷ ಅನ್ನವನ್ನು. ಅದನ್ನಾದ್ರೂ ಉಂಡು ಒಳ್ಳೆಯದಾಗುವುದು. ನಾವು ಬರ ಅನ್ನ ತಿನ್ನುವವರಲ್ಲ, ನಮಗೆ ಮಾಂಸ ಮಿಶ್ರಣ ಮಾಡಿದ ಅನ್ನ ಬೇಕು. ನಿನಗೆ ಮಾಂಸದ ಊಟ ಅಲ್ಲ. ನನಗೆ ಬೇರೆ ಕೆಲಸ ಇಲ್ಲ ಅಂತ, ಅವಳಿಗೆ ತಿನ್ನುವುದು ಬಿಟ್ಟು ಬೇರೆ ಎಂತದ್ದು? ತಿನ್ನುವುದು ಬಿಟ್ಟು ಬೇರೆ ಕೆಲಸ. ಸರಿ ಹೇಳಿದ. ಹೌದಾ? ಹಾಗಾದ್ರೆ ನಿನಗೆ ತಿನ್ನುವುದೇ ಕೆಲಸ, ಕೆಲವರು ಯಜ್ಞ ಮಾಡುವುದೇ ಉದ್ಯೋಗ. ಕೆಲವರು ತಿನ್ನುವುದಕ್ಕಾಗಿ ಬದುಕುವುದು,
ಇನ್ನು ಕೆಲವರು ಬದುಕುವುದಕ್ಕಾಗಿ ತಿನ್ನು. ನೀನು ಯಾವ ವರ್ಗ? ಎಂತದಂತ ನನಗೆ ಗೊತ್ತಾಗ್ತದೆ. ಅವಳಿಗೆ ತಿನ್ನುವುದರಿಂದ ಬಿಡುವು ಸಿಕ್ಕಿದ್ರಲ್ಲ ಇದನ್ನೆಲ್ಲ ಆಲೋಚನೆ ಆಲೋಚನೆ ಮಾಡ್ಲಿಕ್ಕೆ ತಲೆ ಇಲ್ಲ. ನೀವು ಹುಡುಗರು ಯಾರು? ನೀವು ನಾವು ಅವರ ಶಿಷ್ಯಂದಿರು. ಯಾರು? ಅವರನ್ನು ಅನುಸರಿಸಿಕೊಂಡು ಬಂದದ್ದು. ನಮಗೆ ಹೆದರಿಕೆ ಇಲ್ಲ. ಯಾಕೆ? ನಮಗೆ ಗುರು ಮುಂದಿರುವಾಗ ನಮಗೆ ಹೆದರಿಕೆ ಯಾಕೆ? ನಮಗೆ ಗುರು ಬಲ ಜೊತೆಯಲ್ಲಿ ಉಂಟು. ಹಾಗಾಗಿ ಹೇಳುತ್ತೇನೆ, ಹಿಂದಿನಿಂದ ಗುರು, ಎದುರಿನಿಂದ ಗುರಿ ಅಲ್ಲ, ನಮಗೆ ಮುಂದಿನಿಂದಲೇ ಗುರು ಇಲ್ಲ. ನಿಮ್ಮನ್ನು ಗುರಿಗೆ ಹಾಕ್ಲಿಕ್ಕೆ ಬಂದ. ಯಾವುದಕ್ಕಾದ್ರೂ ಗುರುಗಳಲ್ಲ ಹಾಕು, ತೊಂದರೆ ಇಲ್ಲ. ವಿಷಯ ಹಿಂದಿನಿಂದ ಗುರು, ಮಧ್ಯದಲ್ಲಿ ನೀನು, ಎದುರಲ್ಲಿ ಗುರಿ. ಅವಳಿಗೆ ಹೇಳು ಅದೇ ಮುಂದೆ ಒಂದು ದೊಡ್ಡ ಗುರಿ ಉಂಟು ಅಂತ. ಹೌದೌದು ಹೌದೌದು, ಅದನ್ನು ನಿವಾರಿಸಿ ಮುಂದೆ ಹೋಗಬೇಕು ಅಂತ ಗುರುಗಳು ಸೂಚ್ಯವಾಗಿ ತಿಳಿಸಿದ್ರು. ಹಾಗಾಗಿ ತಡೆಯೊಡ್ಡಿದ್ರೆ ಯಮನಾಮೇ ಕೆಟ್ಟಿಯರು. ಏನೋ ಸಣ್ಣ ಹುಡುಗರು 4 ದಿವಸ ಬದುಕಲಿ ಎಂಬ ಹಾಗೆ ಹೇಳಿದ್ರೆ ಕೇಳುವುದಿಲ್ಲ. ನಿಮಗೆ ನನ್ನ ವಿಷಯ ಗೊತ್ತಿಲ್ಲ. ತಾಟಕಿಯ ಆರ್ಭಟಕ್ಕೆ ಹೃದಯಾಘಾತ ಆಗಿ ಸತ್ತವರು ಎಷ್ಟು ಮಂದಿ ಕೇಳಿದೆ ಈಗ? ಅಲ್ಲಲ್ಲಿ ಯುವಕರೇ ಹೃದಯಾಘಾತ ಆಗಿ ಸಾಯುವುದು ಯಾಕೆ? ನನ್ನ ಆರ್ಭಟ. ಹಾಗಿದ್ರೆ ನಿಮಗೆ ಏನೂ ಆಗ್ಲಿಲ್ಲ ಅಂತಾದ್ರೆ ಏನು ಚೋದ್ಯವೋ ಗೊತ್ತಿಲ್ಲ. ಈಗ ನನ್ನ ಸನ್ನಿಧಿಗೆ ಬರಬೇಡಿ, ಮರ್ಯಾದೆ ಹೋಗಿ. ಇಲ್ಲದೆ ಹೋದ್ರೆ ಎಣಸು ಮಾಂಸ ಮುರಿದು ಪುಡಿ ಮಾಡಿ ನ್ಯಾಮ್ 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 ತಿಂದಾಡು. ನಿನ್ನ ಬೆಡೆಯ ಮಗಳಿದ್ರೆ ಅತ್ತೆ ಅಂತ ಕರೆಯುವುದಾ? ಮತ್ತೆ ಅಲ್ಲ, ಬೇರೆ ಸಂಬಂಧವೂ ಆಗ್ತದೆ. ಹಾಗೆ ಅತ್ತೆ ಯಾವ ಲೆಕ್ಕದಲ್ಲಿ ಅಂತ ಹೇಳು ಅಂತ ಒಂದು ಮರ್ಯಾದೆ. ಮರ್ಯಾದೆ ಅತ್ತೆಗೂ ಮರ್ಯಾದೆ. ಹೌದು, ಮರ್ಯಾದೆಯಲ್ಲಿ ಅತ್ತೆ ಅಂತಲೂ ಕರೀತಾರೆ. ನೀನು ಯಾರಿಗೂ ಮರ್ಯಾದೆ ಕೊಡದಿದ್ರು ಅತ್ತೆಗೆ ಮರ್ಯಾದೆ ಕೊಡ್ಬೇಕು. ಇಲ್ಲದ್ರೆ ಅಳಿಯನಿಗೆ ಆಗ್ತಾ ಹೆಂಡತಿ ಮನೆಯಲ್ಲಿ ಏನು ಮರ್ಯಾದೆ? ಅದಕ್ಕೆ ನಾನು ಮೊದಲಾಗಿ ಕೇಳಿದ್ದು, ನಿನಗೆ ಮಗಳಿದ್ದಾಳ? ಇಬ್ರು ಗಂಡು ಹುಡುಗರು. ಹೌದಾ? ಹಾಗಾದ್ರೆ ನೀನು ಅತ್ತೆ ಎಂಬ ಹಾಗೆ ಕರೆಯುವ ಎಂಬ ಹಾಗೆ ಹೇಳು. ಅಂದ್ರೆ ಹುಡುಗಿಯರಿಲ್ಲದ ಅಮ್ಮನಿಗೆ ನೀನು ಮರ್ಯಾದೆ ಕೊಡುವುದಿಲ್ವಾ? ಮರ್ಯಾದೆ ಕೊಡುವುದಿಲ್ಲ ಅಂತ ಅಲ್ಲ, ಮರ್ಯಾದೆ ತೆಕ್ಕೊಳ್ಳುವುದು ನನ್ನ ಅಣ್ಣ ಆಗ್ಲೇ ಹೇಳಿದ್ದಾನೆ. ತೆಕ್ಕೊಳ್ಳುವುದಕ್ಕೂ ಒಂದು ಕ್ರಮ ಉಂಟು ಎಂಬ ಹಾಗೆ. ಹಾಗಾಗಿ ಆ ಕ್ರಮದಲ್ಲಿ ನೀನು ಬಂದರೆ ನಿನಗೂ ಮರ್ಯಾದೆ ಕೊಡಬಹುದಿತ್ತು. ಈಗ ನನ್ನ ಕ್ರಮ ತಪ್ಪಿತಾ? ಕ್ರಮ ತಪ್ಪಿತ್ತು. ನಾನು ಹೇಗೆ ಕೇಳು, ಹೇಗೆ ಕೇಳು. ಹೇಗೆ? ಲೋಕದ ಸರ್ವಜೀವಿಗಳಿಗೂ ಸನ್ಮಂಗಲ ಉಂಟಾಗಲಿ ಎಂಬ ಹಾಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡುವವರು ಋಷಿಮುನಿಗಳು. ಇಷ್ಟು ಬೇಗ ಮಂಗಳಾದ್ರೆ ಮತ್ತೆ ಉಳಿದದ್ದನ್ನೆಂತದ್ದು ಮಾಡುದು? ಹಾಗಲ್ವೇ, ಒಳಿತಾಗಲಿ ಎಂಬ ಹಾಗೆ. ಹಾಗೆ ಅಂತಹ ಋಷಿಮುನಿಗಳಿಗೂ ಅಥವಾ ಅವರು ಮಾಡುವಂತಹ ಯಜ್ಞ ಕಾರ್ಯಗಳಿಗೆ ಕಂಟಕಪ್ರಾಯಳಾದವಳು ನೀನು. ಹಾಗಾಗಿ ಹೇಳ್ತಾ ಇದ್ದೇನೆ, ಈ ಪ್ರದೇಶವನ್ನು ಬಿಟ್ಟು ತೊಲಗಿದರೆ ಒಳಿತು, ಇಲ್ಲದಿದ್ದರೆ ಒಂದೇ ಒಂದು ಶರದಿಂದ ಶಿರ ಹಾರಿತು. ನನ್ನ ಜಾಗಕ್ಕೆ ಅಕ್ರಮ ಪ್ರವೇಶ ಮಾಡಿ ಇದನ್ನು ಸಕ್ರಮಗೊಳಿಸಲಿಕ್ಕೆ ಬಂದಿದ್ದೀರಾ?
ಸಕ್ರಮವೇ. ಪಾಪಿ ಮಕ್ಕಳೇ ಕಾಲು ಹಿಡಿದು ನೆಲಕ್ಕೆ ಬಡಿತಾರೆ.